ನಾರ್ಮಲ್ ಆಗಿರುವಂಥ ಟೀ ಕುಡಿದು ಬೋರ್ ಆಗಿದ್ದರೆ ಒಂದ್ಸರಿ ಈ ಥರ ಜೀರಿಗೆಯ ಘಮಘಮ ಅನ್ನುವಂಥ ತುಂಬಾ ರುಚಿಯಾಗಿರುವಂತಹ ಮಸಾಲೆ ಟೀಯನ್ನು ಟ್ರೈ ಮಾಡಿ. ಇದು ತೂಕ ಇಳಿಸೋಕೆ ಕೂಡ ತುಂಬ ಅಂತಂದರೆ ತುಂಬಾ ಒಳ್ಳೆಯದು. ನಮಸ್ತೆ, ಹೇಗಿದ್ರಲ್ಲ? ನಿಮಗೆ ನನ್ನ ಈ ವಿಶೇಷವಾಗಿರುವಂಥ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನಾನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ರೆಸಿಪೀಸ್ಗಳನ್ನು ನೀವು ಎಲ್ರಿಗಿಂತ ಮುಂಚೆ ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಈ ಟೀ ಮಾಡಲಿಕ್ಕೆ ಮೊದಲು ನಾವು ಟೀಯ ಮಸಾಲೆ ಪುಡಿಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ಪ್ಯಾನನ್ನು ಬಿಸಿ ಮಾಡ್ಕೊಳ್ಳಿ, ಚಿಕ್ಕದಾಗಿರುವಂಥದ್ದು. 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಸೊಂಪು ಅಥವಾ ಬಡೆಸೊಪ್ಪು ಅಥವಾ ಫೆನೆಲ್ ಸೀಡ್ಸ್ ಅಂತಾರಲ್ಲ ಅದು, 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ, 1 ಸ್ಟಾರ್, 5-6 ಲವಂಗ, 1 ತುಂಡು ಅಥವಾ ಚಿಕ್ಕದಾಗಿರುವಂಥ 2 ತುಂಡು ಚಕ್ಕೆ, ಇಷ್ಟನ್ನು ಹಾಕ್ಕೊಂಡು ಇದನ್ನ ನೀಟಾಗಿ ಹುರಿದ್ಕೋಬೇಕು. ನೀವು ಕೇಳ್ಬೋದು, ಏನು ಒಂದು ಸರಿ ಟೀ ಮಾಡೋದಕ್ಕೆ ಇಷ್ಟೊಂದು ಪುಡಿ ಬೇಕಾಗುತ್ತಂತ. ಒಂದು ಸರಿ ಟೀ ಮಾಡೋದಕ್ಕಲ್ಲ, ಈ ಥರ ನೀವು ಪುಡಿ ಮಾಡಿ ಇಟ್ಕೊಂಡ್ರೆ ನೀವು ತುಂಬ ಟೈಮ್ ಇದನ್ನ ಯೂಸ್ ಮಾಡ್ಬೋದು. ಟೀ ಮಾಡುವಾಗೆಲ್ಲ ಚೆನ್ನಾಗಿ ಹುರಿದ್ಕೊಳ್ಳಿ. ಜೀರಿಗೆ ಒಂಚೂರು ಪಟಪಟ ಅಂತ ಹೇಳಬೇಕು, ಮತ್ತು ಅರೋಮ ಬರಬೇಕು, ನಿಮ್ಗೆ ಗೊತ್ತಾಗುತ್ತೆ. ಒಂಚೂರು ಸ್ಮೋಕ್ ಬಂದಾದಾಗ ಬಂದ್ ಮಾಡಿಬಿಟ್ಟು ತಣ್ಣಗಾದ ನಂತರ ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ನಾವು ನೀಟಾಗಿ ಪುಡಿ ಮಾಡ್ಕೋಬೇಕು. ರುಬ್ಬಿ ನೀಟಾಗಿ ಗ್ರೈಂಡ್ ಮಾಡಿ. ನೋಡಿ, ಈ ಥರ ಮಸಾಲ ಚಾಯ್ ಅಥವಾ ಮಸಾಲೆ ಟೀದು ಪೌಡರ್ ರೆಡಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಇದು. ಆ್ಯಕ್ಚುಯಲ್ ಆಗಿ ನೀವು ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು. ಇದಕ್ಕೆ ನಾವು ಒಂದು ಸ್ವಲ್ಪ ಟೀ ಮಾಡುವಾಗ ಬೇಕಾದರೆ ಶುಂಠಿನ ಜಜ್ಜಿಬಿಟ್ಟು ಹಾಕೋಬೋದು. ಇಲ್ಲ ನೀವು ಪುಡಿ ಮಾಡುವಾಗಲೇ ನೀವು ಹುರಿದ್ಕೊತೀರಲ್ವ, ಆವಾಗಲೇ ಒಣಶುಂಠಿ ಇದ್ದರೆ ಅದನ್ನು ಸೇರಿಸ್ಕೊಂಡು ಪುಡಿ ಮಾಡ್ಕೋಬೋದು. ಒಣಶುಂಠಿ ಇಲ್ಲ ಅಂತಿದ್ರೆ ನಾವು ಟೀ ಮಾಡುವಾಗ ಶುಂಠಿನ ಹಾಕ್ಕೊಂಡು ಟೀ ಮಾಡ್ಬೋದು. ನಾನು 1 ತುಂಡು ಶುಂಠಿ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 3 ಕಪ್ಪಷ್ಟು ಟೀ ಮಾಡಲಿಕ್ಕೆ ನಾನು 2 ಕಪ್ಪಷ್ಟು ನೀರನ್ನು ತಗೊತೀನಿ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕು ಈ ಮಸಾಲ ಚಾಯ್ದು ಪೌಡರ್ ಇದೆಯಲ್ವ, ಜೀರಿಗೆ ಮಸಾಲ ಚಾಯ್ದು ಪೌಡರ್ ಇದೆಯಲ್ವ, ಅದು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಟೀ ಪೌಡರ್, 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಜಾಸ್ತಿ ಹಾಕೊತಾ ಇಲ್ಲ. 3 ಕಪ್ ಟೀಗೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಅಷ್ಟೇ. ಹಾಗೆಯೇ ಜಜ್ಜಿದ ಶುಂಠಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಇದನ್ನ ನಾವಿವಾಗ ಕುದೀಲಿಕ್ಕೆ ಇಟ್ಬಿಡೋಣ. ಈ ಮಸಾಲದು ಮತ್ತು ಶುಂಠಿದು ಹಾಗೆಯೇ ಟೀದು ರಸ ಚೆನ್ನಾಗಿ ಬಿಡಬೇಕು. ನೀಟಾಗಿ ಕುದಿಸ್ಕೊಳ್ಳಿ. ನೋಡಿ, ರಸ ಚೆನ್ನಾಗಿ ಬಿಡಬೇಕು. ಇವಾಗ ನಾವು ಹಾಲನ್ನು ಹಾಕೋಬಹುದು. ನಾನು 1.5 ಗ್ಲಾಸಷ್ಟು ಹಾಲನ್ನು ಹಾಕೊತಾ ಇದ್ದೀನಿ. ಟೋಟಲಾಗಿ ನಮಗೆ ಲಿಕ್ವಿಡ್ ಎಷ್ಟು ಅಂತಂದರೆ 3.5 ಕಪ್ ಬೇಕಾಗುತ್ತೆ. 3 ಕಪ್ ಟೀ ಮಾಡಲಿಕ್ಕೆ. ಯಾಕಂತಂದರೆ ಇದು ಕುದಿದಾದಾಗ ಅರ್ಧ ಗ್ಲಾಸಷ್ಟು ಕಮ್ಮಿ ಆಗುತ್ತೆ. ನೀಟಾಗಿ ಹಾಲು ಹಾಕಿ ಕೂಡ ಒಂದು ಸರಿ ಉಕ್ಕಿ ಬಂದ ನಂತರ ಮೆಲ್ಲ ಉರಿ ಇಟ್ಬಿಟ್ಟು 1-2 ನಿಮಿಷ ಕುದಿಸ್ಕೊಳ್ಳಿ. ಆವಾಗ ಟೀ ದಪ್ಪ ಆಗುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ಬಿಡುತ್ತೆ, ತುಂಬಾ ಸ್ಟ್ರಾಂಗ್ ಆಗಿರುವಂಥ ಟೀ ರೆಡಿ ಆಗುತ್ತೆ. ನೋಡಿ, ಸ್ಟ್ರಾಂಗ್ ಆಗಿರುವಂಥ, ಖಡಕ್ಕಾಗಿರುವಂಥ, ರುಚಿ ಅನ್ನುವಂತಹ, ಘಮ ಅನ್ನುವಂತಹ ಆರೋಗ್ಯಕರವಾದ ಜೀರಿಗೆ ಮಸಾಲ ಚಾಯ್ ರೆಡಿ ಆಗಿದೆ. ಇದು ಏನಕ್ಕೆಲ್ಲ ಒಳ್ಳೆಯದು ಅಂತಂದರೆ, ಆ್ಯಕ್ಚುಲಿ ಜೀರಿಗೆ, ಕಾಳುಮೆಣಸು, ಶುಂಠಿ, ಚಕ್ಕೆ, ಲವಂಗ, ಸ್ಟಾರ್ ಇದೆಲ್ಲ ಇದೆಯಲ್ವಾ, ಮುಖ್ಯವಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಒಳ್ಳೆಯದು. ನಿಮ್ಮನ್ನು ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ದೇಹದಲ್ಲಿರುವಂಥ ಬೇಡದ ಕೆಟ್ಟ ಕೊಬ್ಬಿರುತ್ತಲ್ವ, ಕೊಲೆಸ್ಟ್ರಾಲ್ ಇರುತ್ತಲ್ವ, ಅದನ್ನ ಕರಗಿಸಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ಆದ್ದರಿಂದ ನಾರ್ಮಲ್ ಟೀ ಕುಡಿಯೋ ಬದಲು ದಿನ ಈ ಟೀ ಕುಡಿತಾ ಇದ್ದರೆ ನಾವು ಹೆಲ್ದಿಯಾಗಿ ವೆಯ್ಟನ್ನು ಲಾಸ್ ಮಾಡ್ಕೋಬೋದು, ಆರೋಗ್ಯಕರವಾಗಿ ಕೂಡ ಇರ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿ ಕೂಡ ಚೆಕ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿದರೆ ಮತ್ತೆ ಇದೇ ಟೀನ ಮಾಡಿ ಕುಡಿತೀರಾ. ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.